ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ತುಂಬ ದಿನಗಳ ಬಳಿಕ ತೋಟದಲ್ಲಿ ವ್ಲಾಗ್ ಮಾಡ್ತಿದ್ದೇನೆ. ಫುಲ್ ಬ್ಯುಸಿ, ಫುಲ್ ಬರ್ಡೇಯ ಬ್ಯುಸಿ. ಈಗ ಮನೆಗೆ ಶೀಟ್ ಎಲ್ಲ ಹಾಕ್ತಿದ್ದಾರೆ, ಮತ್ತು ತೋರಿಸ್ತೇನೆ ಫೈನಲ್ ಆಗಿ ಹೇಗೆ ಕಾಣಿಸ್ತದೆ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಂತ ಮಾಡೋದು ಗಾಣು? ಲಚ್ಚು 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 ಲಚ್ಚು. ಹಾಂ, ಹಾಯ್ ಮಾಡು. ಎಲ್ಲರಿಗೂ ಹಾಯ್, ಎಲ್ಲರಿಗೂ ಹಾಯ್ ಅಂತ ಹೇಳು. ಹೇಗಿದ್ದೀರಿ ಹೇಳು. ಹೇಗಿದ್ದೀರಿ ಸರಿ ಹೇಳ್ಬೇಕು, ಹೇಳು. ನನ್ನ ಗಂಡ ಫುಲ್ ಬ್ಯುಸಿ, ಸ್ವೆಟ್ ಆಗಿದೆ ಫುಲ್ ನೋಡಿ. ಗಂಡ ಕೂಡ ಬ್ಯುಸಿ, ನಾನು ಕೂಡ ಬ್ಯುಸಿ, ಮನೆಯಲ್ಲೆಲ್ಲ ಕೂಡ ಬ್ಯುಸಿ. ಸೊ ಪ್ರಿಪರೇಷನ್ ಇದಾಗಿರ್ಬೋದು, ಮತ್ತು ಏನೆಲ್ಲ ಇರುತ್ತೆ ಇದರ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತೇನೆ. ಇವತ್ತಿನ ವ್ಲಾಗ್ ಇಲ್ಲದಿದ್ದರೆ ನಾಳೆ ವ್ಲಾಗಲ್ಲಿ ನೋಡುವ ಎಂತ ಆಗ್ತಿದೆ ನೋಡುವ. ಸದ್ಯಕ್ಕೆ ಈಗ ಶೀಟ್ ಎಲ್ಲ ಹಾಕ್ತಿದ್ದಾರೆ. ಯಾಕೆ ಶೀಟ್ ಹಾಕ್ತಿದ್ದೇವೆ ಅಂತ ಹೇಳಿದರೆ, ಮೊನ್ನೆಯಿಂದ ಮಳೆ ಬರ್ತಾ ಉಂಟಲ್ವಾ, ಮತ್ತು ಬರ್ಡೇ ಹಿಂದಿನ ದಿವಸ ಬೇರೆ ಷಷ್ಠಿ. ಒಂದು ವೇಳೆ ಮಳೆ ಬರ್ಬೋದು ಅಂತ ಹೇಳೋ ಕಾರಣಕ್ಕೆ 6ನೇ ತಾರೀಕಿಗೆ ಶೀಟ್ ಹಾಕಿಸ್ತಿದ್ದೇವೆ. ಇವತ್ತು ಶುಕ್ರವಾರ, ವ್ಲಾಗ್ ಮಾಡ್ತಿರೋದು ಶುಕ್ರವಾರ. 6ನೇ ದಿವಸಕ್ಕೆ ಶೀಟ್ ಹಾಕಿಸ್ತಿದ್ದೇವೆ, ಸ್ವಲ್ಪ ಡ್ರೈ ಇರಲಿ ನೆಲ ಎಲ್ಲ ಅಂತ. ಸೊ ಆ ಒಂದು ಕಾರಣಕ್ಕಾಗಿ. ಮತ್ತು ನನ್ನ ಮೊಬೈಲೆಲ್ಲ ಫುಲ್ ಸ್ಟೋರೇಜ್ ಆಗಿದೆ, ಹಾಗಾಗಿ ವ್ಲಾಗ್ ಡೈಲಿ ಹಾಕ್ತಾ ಇಲ್ಲ. ವ್ಲಾಗ್ ಉಂಟು, ಇನ್ನೂ ಸಹ ಉಂಟು, 2-3 ವ್ಲಾಗ್ ಇರಬೇಕು. ಬಟ್ ವ್ಲಾಗ್ ಹಾಕಲಿಕ್ಕೆ ಸ್ಟೋರೇಜ್ ಇಲ್ಲ. ಅದನ್ನು ಡಿಲೀಟ್ ಮಾಡಬೇಕಾದ್ರೆಲ್ಲ ರಪ್ಪ ಎಡಿಟಿಂಗ್ ಕೂಡ ಆಗಬೇಕು. ಹಾಗಾಗಿ ವ್ಲಾಗ್ ಪೆಂಡಿಂಗ್ ಆಗ್ತಾ ಉಂಟು. ಸೊ ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ವ್ಲಾಗ್ ಇಲ್ಲ ಅಂತ. ಆದರೂ ತುಳುವಲ್ಲಿ ಹಾಕಿದೆ, ಒಂದು ದಿನ ಕೂಡ ಮಿಸ್ ಮಾಡಲಿಲ್ಲ. ತುಳುವಲ್ಲಿ ಅಲ್ಲದ್ರೆ ಕನ್ನಡದಲ್ಲಿ ಹಾಕ್ತಾ ಇರ್ತೇನೆ. ತುಳು ಕೂಡ ಮೊನಿಟೈಸೇಷನ್ಗೆ ಒಂದು ಸ್ವಲ್ಪ ಇದೆ, ಇನ್ನೂ ಆಗ್ತದೆ. 1-2 ವೀಡಿಯೋ ಹಾಕಿದರೆ ಮೊನಿಟೈಸೇಷನ್ ಅದರಲ್ಲಿ ಕೂಡ ಆಗುತ್ತೆ. ಖುಷಿ ಆಗ್ತದೆ. ಎಲ್ಲೋ ಒಂದು ಕಡೆ ಸುಮ್ಮನೆ ವ್ಲಾಗ್ ಮಾಡ್ತಾ ಇದ್ದೆ, ಈಗ ಒಂದು ಇನ್ಕಮ್ ಬರುವ ಲೆವೆಲ್ಗೆ ಬರ್ತಿದ್ದೇನೆ ಅಂತ ಹೇಳಿ ಖುಷಿ ಆಗ್ತಾ ಉಂಟು. ಇನ್ಕಮ್ ಬಂದಿದೆ, ಆಲ್ರೆಡಿ 2 ಸಲ ಬಂದಿದೆ, ಈಗ ಮತ್ತೆ ಬರ್ತಾ ಉಂಟು ಅಂತ ಹೇಳೋ ಖುಷಿ ಆಗ್ತದೆ. ಮತ್ತೆಂತ ಹೊಸತು ಮಾಡ್ತೇನೆ. ತುಂಬ ಜನ ಹೇಳಿದ್ದೀರಾ ಇಂಥ ಕಂಟೆಂಟ್ ಮಾಡಿ ಅಂತ. ಅದು ನನಗೆ ಖುಷಿ ಆಗೋದು. ಯಾಕಂತ ಹೇಳಿದ್ರೆ ನೀವೇ ವಿಷಯ ಹೇಳ್ತಿರಲ್ಲ, ಕಂಟೆಂಟ್ ನನಗೆ ಕೊಡ್ತಿರಲ್ಲ, ಅದು ಖುಷಿ ಆಗೋದು. ಖಂಡಿತ ನೀವು ಹೇಳಿದ ಕಂಟೆಂಟ್ಗಳೆಲ್ಲವನ್ನು ಮಾಡ್ತೇನೆ. ಸೊ ಮತ್ತು ನನ್ನ ಹಸ್ಬೆಂಡನ್ನು ಜಾಸ್ತಿ ಕೇಳ್ತೀರಲ್ವಾ. ಒಂದೇ ನಿಮಿಷ ಹಾಯ್ ಪಂಡ್ಪೋಲೆ ಯಾರು ಅವ್ರು ಬ್ಯುಸಿ ಇದ್ದಾರೆ ನೋಡಿ. ಹಾಯ್ ಪಲ್ ಹೇಗಿದ್ದೀರಿ ಹೇಳಿ. ಹೇಗಿದ್ದೀರಲ್ಲ ಅಂತ ಕೇಳಿ ಅಲ್ಲ. ಹಾಂ, ನನಗೆ ಸಹ ಬಚ್ಚಿತು ಉಂಟು, ನಿಮಗೆ ಮಾತ್ರ ಅಲ್ಲ. ಮಗಳ ಬರ್ಡೇ ಫುಲ್ ಬ್ಯುಸಿಯಾ? ಮಗಳ ಬರ್ಡೇ ಫುಲ್ ಬ್ಯುಸಿಯಾ? ಬ್ಯುಸಿ. ಎಲ್ಲರನ್ನ ಒಂದ್ಸಲ ಇನ್ವೈಟ್ ಮಾಡಿಬಿಡಿ. ಇದು ವ್ಲಾಗ್ ಬರ್ಡೇ ಆದ ನಂತರ ಹೋಗ್ತದೆ. ಓಯ್ ಹೇಳಿಬಿಡಿ. ಮಾತ್ರ ಅದು ಸಹ ಹೌದು. ಇದು ಯಾವಾಗ ಹೋಗ್ತದೆ ಗೊತ್ತಿಲ್ಲ ವ್ಲಾಗ್. ಮೋಸ್ಟ್ಲಿ ಇದು ಬರ್ಡೇಯ ದಿವಸವೇ ಹೋಗ್ಬೋದಾ ಅಂತ. ಒಂದು ವೇಳೆ ಅದಕ್ಕಿಂತ ಮುಂಚೆ ಹೋದರೆ ಬನ್ನಿ ಆಯಿತಾ ಬರ್ಡೇಗೆ. ಮತ್ತೆ ಎಂತ ನೋಡುವ, ಮತ್ತೆ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಬಾಯ್. ಶೀಟೆಲ್ಲ ಹಾಕ್ತಾ ಇದ್ದಾರೆ, ಅಂಗಳ ಫುಲ್ ಹಾಕ್ತಾ ಇಲ್ಲ ಶೀಟ್. ಮಳೆ ಬರ್ಬೋದು ಅಂತ ಶೀಟ್ ಹಾಕ್ಸಿದ್ದಿಲ್ಲ, ಇಲ್ಲದಿದ್ದರೆ ಹಾಕಿಸ್ತಿರ್ಲಿಲ್ಲ. ಕಾರಲ್ಲಿ ಈಚೆ ತಂದ್ವಿ, ಕಾರ್ ನಿಲ್ಲಿಸ್ತಿದ್ವಿ ಅಲ್ಲಲ್ಲಿ ಸ್ಟೇಜ್. ಇಲ್ಲಿ ನೋಡಿ 3 ಇದರ ಒಳಗಿದ್ದಾರೆ. ಹೇ ಖುಷಿಯೇ. ಲಚ್ಚು ಹಾಯ್. ಹಾಂ ಬಾ, ಫುಲ್ ಬ್ಯುಸಿ. ಗಾನು ಹಾಯ್ ಮಾಡು. ಈಚೆ ಬಾ. ಹೇಗಿದ್ದೀರಲ್ಲ ಕೇಳು, ಹೇಗಿದ್ದೀರಲ್ಲ ಅಂತ ಕೇಳು. ಹೇಗಿದ್ದೀರಿ? ಸೌಖ್ಯವಾ? ಚಹಾ ಕುಡಿದ್ರಾ? ಒಳ್ಳೆ ಉಡುಪದ ಮಾಡೋದು. ಚಹಾ ಕುಡಿದ್ರಾ? ಹಾಂ, ನನ್ನ ಮಗಳು ಉಪದ್ರ ಮಾಡ್ತಿದ್ದಾಳೆ ಗೈಸ್.
ಬಾಯ್ ಬಾಯ್ ಟಾಟಾ. ಟಾಟಾ. ಕೊಟ್ಟು ನೀರು ಮತ್ತು ಕೊಡುತ್ತೆ. ಚೋಲೆ ಮಗ. ಎಸ್, ಇದೀಗ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅಮ್ಮ ಬಂದಿದ್ದಾರೆ, ಮಾಮಿ ಬಂದಿದ್ದಾರೆ, ಇವರಿದ್ದಾರೆ, ಮತ್ತೆ ಇವಳು ಓಡಿದ್ದಾರೆ. ಅಕ್ಕ ಬಂದಿದ್ದಾರೆ, ಅತ್ತಿಗೆ ಬಂದಿದ್ದಾರೆ, ಮತ್ತೊಂದು ಅತ್ತಿಗೆ ಕೂಡ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ಶನಿವಾರ, ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೇನೆ. ಮತ್ತೆ ನಾಳಿನ ವ್ಲಾಗಲ್ಲಿ ಗೃಹ ಪ್ರವೇಶದ್ದು ವ್ಲಾಗ್ ಹಾಕ್ತೇನೆ. ಎಸ್ ನೋಡಿ, ಮಾವನ ಮನೆಯ ಗೃಹ ಪ್ರವೇಶದ್ದು. ಇವಳು ನೋಡಿ ಪೋಕ್ರಿ ಲಚ್ಚು ಲಚ್ಚು ಲಚ್ ಲಚ್ ಲಚ್ಚು. ಹಾಯ್ ಹಾಯ್ ಮಗ. ನೋಡಿ ಅತ್ತಿಗೆ ಸಹ ಬಂದಿದ್ದಾರೆ. ಹಾಯ್ ಹಾಯ್ ಮಾಡುವುದು. ಬಾಯಾ ಲಚ್ಚು. ಎಸ್, ಫುಲ್ ವ್ಲಾಗ್, ಬರ್ಡೇದು ವ್ಲಾಗ್ ನಾನು ಆದಷ್ಟು ಬೇಗ ಹಾಕ್ತೇನೆ ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.